ರಾಜ್ಯದೆಲ್ಲೆಡೆ ರಣಭೀಕರ ಬಿಸಿಲು ಆವರಿಸಿದ್ದು ಇದೀಗ ಗದಗದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ತಲೆದೋರಿದೆ. ಜನರು ನಿತ್ಯ ಜೀವನ ನಡೆಸುವುದೇ ಕಷ್ಟಕರವಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಮನುಷ್ಯ ಮಾತ್ರವಲ್ಲದೆ ಪ್ರಾಣಿಗಳು ಕೂಡ ಬದುಕುವುದು ಕಷ್ಟಕರವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ಈ ಒಂದು ವಿಡಿಯೋ ವೀಕ್ಷಕರ ಕಣ್ಣಂಚಿನಲ್ಲಿ ನೀರು ತರಿಸಬಹುದು. ಸರಿಯಾದ ಹೊತ್ತಿಗೆ ನೀರು ಆಹಾರ ಸಿಗದೆ ಜೀವಿಗಳು ಕಂಗೆಟ್ಟು ಹೋಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಮಂಗವೊಂದು ರಸ್ತೆಯ ಹೊಂಡದಲ್ಲಿ ಸಂಗ್ರಹವಾಗಿದ್ದ ಕಿಂಚಿತ್ತು ನೀರನ್ನು ಕಂಡು ಬಾಯಾರಿಕೆ ನೀಗಿಸಿಕೊಳ್ಳಲು ಪರದಾಡ್ತಾ ಇರುವ ದೃಶ್ಯ ಮನಕಲಕುವಂತಿದೆ.